ಕಡಂಬಾರಿನಲ್ಲಿ ಸಾಲಬಾಧೆಯಿಂದ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದ ದಂಪತಿಗಳು ಸೋಮವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದರು. ಕೂಡಲೇ ಇವರನ್ನ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಕಡಂಬಾರು ಜಂಬದ ಪದವು ಅಯ್ಯಪ್ಪ ಮಂದಿರದ ಎದುರಿನಲ್ಲಿ ವಾಸವಾಗಿರುವ ಅಜಿತ್ ಹಾಗೂ ಈತನ ಪತ್ನಿ ಶ್ವೇತಾ ವಿಷ ಸೇವಿಸಿ ಆತ್ಮಹತ್ಯೆಗೈದ ದಂಪತಿಗಳು. ಶ್ವೇತಾ ಶಾಲೆಯೊಂದರಲ್ಲಿ ಅಧ್ಯಾಪಿಕೆಯಾಗಿದ್ದಾಳೆ. ಇವರಿಗೆ 3 ವರ್ಷ ಪ್ರಾಯದ ಮಗುವೊಂದು ಇದ್ದು, ಈ ಮಗುವನ್ನು ಅಜಿತ್ನ ಸಹೋದರಿಯ ಮನೆಯಲ್ಲಿ ಕೊಟ್ಟು ಮನೆಗೆ ಬಂದು ಕೀಟನಾಶಕ ಸೇವಿಸಿ ಆತ್ಮಹತ್ಯೆಗೈದಿದ್ದಾರೆ. ಅಜಿತ್ ಭಾರೀ ಮೊತ್ತದ ಸಾಲಗಾರನಾಗಿದ್ದು ಮಾತ್ರವಲ್ಲ, ಬಡ್ಡಿ ದಂಧೆಯವರಿಂದ ನಿರಂತರ ಕಿರುಕುಳ ಇತ್ತೆಂದು ಹೇಳಲಾಗುತ್ತಿದ್ದು, ಬ್ಲೇಡ್ ಮಾಫಿಯಾದ ಕಿರುಕುಳವೇ ಆತ್ಮಹತ್ಯೆಗೆ ಕಾರಣವೆನ್ನಲಾಗಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. See that all our furnitures are number 1 in quality and price. Free delivery with warranty. Think luxury, live luxury. Free delivery with warranty. Tamam finest quality at affordable price. Tamam Furniture World, Uppala, Bandiyod, Udyavar. Now at Mangalore.